ಲಕ್ಷಾಂತರ ಮಕ್ಕಳು ಇವತ್ತು ಶಾಲೆಗೆ ಹೋಗದೆ 1.5 ವರ್ಷ ಆಯಿತು. ಪರೀಕ್ಷೆಗಳಿಲ್ಲ, ಅವರಿಗೆ ಓದುವ ಆಸಕ್ತಿ ಇಲ್ಲ, ಶಿಸ್ತಿನ ಚೌಕಟ್ಟಿಲ್ಲ. 1ನೇ ಕ್ಲಾಸಿಗೆ ಸೇರಬೇಕಾದವರು ಅಥವಾ LKGಗೆ ಸೇರಬೇಕಾದವರು ಸೇರದೇ ಇರ್ತಾರೆ. ಒಂದು ತಲೆಮಾರು ನಾವು ಹಿಂದಕ್ಕೆ ಹೋಗ್ತೇವೆ. ಮೊನ್ನೆ ಹಾಸ್ಯಕ್ಕಾಗಿ ಕೆಲವು ವಾಟ್ಸಪ್ನಲ್ಲಿ ಬರ್ತವೆ, ಕೋವಿಡ್ ಬ್ಯಾಚ್ ಅಂತೇಳಿ ಅವರನ್ನು ನಿರ್ಲಕ್ಷಿಸ್ತಾರೆ. ಪ್ರತಿಭಾವಂತರಾದವರು ಅರ್ಹವಾಗಿಯೇ ಅವರು ಡಾಕ್ಟರ್ ಇಂಜಿನಿಯರ್ ಆಗಬೇಕಾದವರನ್ನು ನೀವು ಕೋವಿಡ್ ಬ್ಯಾಚ್ನವರ ಅಂತ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾವುದು ಪರ್ಯಾಯ ವ್ಯವಸ್ಥೆ ಆಗಿದೆ? ಇವತ್ತು ಶಿಕ್ಷಣ ಸಚಿವರಾದವರು ಶಿಕ್ಷಣದ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದಾರಾ? ಅದನ್ನು ಹೇಗೆ ಟ್ಯಾಕಲ್ ಮಾಡ್ಬೋದು, ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ಹೇಗೆ ತಯಾರು ಮಾಡ್ಬೋದು, ಅವರು ಶಾಲೆಗೆ ಹೋಗದಿದ್ದರೂ ಕೂಡ ಅವರಿಗೆ ಶಿಕ್ಷಣವನ್ನು ಹೇಗೆ ಕೊಡ್ಬೋದು, ಇದು ಏನಾದರೂ ಯೋಚನೆಗಳಾಗಿವೆ? ನಮ್ಮ ರಾಜ್ಯದಲ್ಲಿ ಒಬ್ಬರು ಸಚಿವರಿದ್ದಾರೆ, ನಾನು ಹೇಳಬಾರ್ದು, ಭಾಳ ಒಳ್ಳೆಯವರು ಅಂತ ತಿಳ್ಕೊಂಡಿದ್ವಿ. ಬರೀ ಪ್ರಚಾರ, ಬೆಳಿಗ್ಗೆ ಹೇಳಿದರೆ ಒಂದು ನೀತಿ, ಸಾಯಂಕಾಲಕ್ಕೆ ಒಂದು ನೀತಿ. ಕಳೆದ 1 ವರ್ಷದಿಂದ ಅವರಿಗೆ ಶಿಕ್ಷಕರ ವರ್ಗಾವಣೆಯನ್ನು ಜಾರಿ ಮಾಡಬೇಕು ಅಂತ ಹೇಳ್ತೀರಿ ಸರ್? ಈ ಸಂದರ್ಭದಲ್ಲಿ ನೋಡಿ, ನಿಲುವು ತೆಗೆದುಕೊಳ್ಬೇಕು. ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. ನನ್ನ ಒಬ್ಬರು ಭಾಳ ದೊಡ್ಡ ಸ್ನೇಹಿತ, ದೊಡ್ಡ ಲೇಖಕ ಅವ್ರು ಹೇಳ್ತಾ ಇದ್ರು, ನನ್ನ ಮೊಮ್ಮಗ ಹಾಗೆ ಓದ್ತಾನೆ, ನನ್ನ ಮೊಮ್ಮಗ ಹೀಗೆ ಹೇಳ್ತಾನೆ, ಅವನು ಅಷ್ಟು ಚೆನ್ನಾಗಿ ಮಾತಾಡ್ತಾನೆ, ಅಷ್ಟು ಚೆನ್ನಾಗಿ ಬರೀತಾನೆ, ಡ್ರಾಯಿಂಗ್ ಮಾಡ್ತಾನೆ ಅನ್ನೋದೆಲ್ಲ ಹೇಳ್ತಾಯಿದ್ರು. ಮೊನ್ನೆ ನನಗೆ ಸಿಕ್ಕಿದಾಗ ಅವರು ಹೇಳಿದರು, ಎಂಥ ಅವಸ್ಥೆ ಮಾರ್ರೆ, ನನ್ನ ಮೊಮ್ಮಗನಿಗೆ ಇಂಗ್ಲೀಷ್ನಲ್ಲಿ ಟೇಬಲ್ ಅಂತ ಹೇಳ್ತಾರೆ, ಮಗ್ಗಿ ಎಲ್ಲ ಮರೆತೋಗಿದೆ. ಅವನು ಯಾವ್ದು ಕೇಳಿದ್ರೆ ಈಗ ಗೊತ್ತಿಲ್ಲ. ಮೊಬೈಲ್ನಲ್ಲಿ ಆನ್ಲೈನ್ ಕ್ಲಾಸು 2 ನಿಮಿಷ ನೋಡ್ತಾನೆ, ಮೆಲ್ಲ ಈಗ ಇಟ್ಕೊಂಡು ಕೂತ್ಕೊಳ್ತಾನೆ, ಅಲ್ಲಿ ನೋಡೋದಿಲ್ಲ. ಅವನಿಗೆ ಫೋಕಸಿಂಗ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಏನಾದರೂ ಪುಸ್ತಕ ಹಿಡಿದು ಓದು ಅಂತ ಹೇಳಿದರೆ 2 ನಿಮಿಷ ಪುಸ್ತಕ ನೋಡ್ತಾನೆ, ಮತ್ತು ಆಡ್ಲಿಕ್ಕೆ ಹೋಗ್ತಾನೆ. ಅವನು 4ನೇ ಕ್ಲಾಸ್ನ ಹುಡುಗ. ಅದೇ 1ನೇ ಕ್ಲಾಸ್ನ ಹುಡುಗರು ಏನಾಗ್ಬೋದು, SSLC ಬರೋ ಹುಡುಗರು ಏನಾಗ್ಬೋದು? ಈ ಮಕ್ಕಳನ್ನು ನಾವು ಸರಿಯಾದ ರೀತಿಯಲ್ಲಿ ಫೋಕಸಿಂಗ್, ಡಿಸಿಪ್ಲಿನ್ ಎಲ್ಲದಕ್ಕೂ ತರದೇ ಇದ್ದರೆ ನಮ್ಮ ಮುಂದಿನ ಒಂದು ತಲೆಮಾರಿನ ಜನಾಂಗ ಏನಾಗ್ಬೋದು? ನಾವು ರಾಜಕೀಯ ಬಾವುಟ ಹಿಡಿಲಿಕ್ಕೆ ಮಕ್ಕಳನ್ನು ತಯಾರು ಮಾಡೋದಾ? ಹೆತ್ತವರು ಅವ್ರ ಕೆಲಸಕ್ಕೆ ಹೋಗ್ತಾರೆ, ಮತ್ತು ಮನೆಯಲ್ಲಿ ಇದ್ರೂ ಕೂಡ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ, ಮಕ್ಕಳ ಕಡೆಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಇವರು ಈಗ ಆಗ ಅವರು ಕೊನೆಗೆ ಇವರ ಕೆಲಸ ಇವರು ಮಾಡಬೇಕಂತ ಆಯಿತು, TV ನೋಡಲಿ, ಮೊಬೈಲ್ ನೋಡಲಿ. ಇಂಥ ಸಂಕಷ್ಟದಲ್ಲಿ ಅವರಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು. ಆ ಸ್ಕೂಲ್ ಫೀಸ್ ಎಷ್ಟು ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ 1.5 ವರ್ಷ ತಗೊಂಡ್ರು.